ಉಳ್ಳಾಲ ಬುಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ ವಾರ್ಷಿಕ ಆಚರಣೆದ ಅಂಗವಾದ ಉಳ್ಳಾಲ ಪೇಟೆ ಪರಿಸರನ್ನು ಸ್ವಚ್ಛ ಮನ್ಪುನ ಸ್ವಚ್ಛತಾ ಅಭಿಯಾನನು ಐತಾರ ಕಾಂಡೆ ನಡಪಾಯರು.
ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಕಾರ್ಯಕ್ರಮದ ಗುರುಕಾರ್ಮೆಯನ್ನು ವಹಿಸೊಂದು ಬುಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ ಸಂಘಟನೆದಕಲು ಕರಿವಾರ ಕೊರೋನಾ ಜನಜಾಗೃತಿ ಬೊಕ್ಕ ಮಾಸ್ಕ್ ವಿತರಣೆ ನಡಪಾದಿತ್ತೇರು. ಈ ವಾರಡು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೇರು. ಇಂದರ ದಾತ್ರ ಜನಕ್ಲೆಗ್ ಸೀಕ್ ಸಂಕಟದ ಬಗೆಟ್ ಎಚ್ಚರಿಕೆ ಕೊರೊಂದು ಮುಂಜಾಗ್ರತದ ಕಾಳಜಿ ವಹಿಸೊಂದು ಎಡ್ಡೆ ಸಮಾಜ ಸೇವೆಯನ್ನು ಮಲ್ತೊಂದುಲ್ಲೇರು ಪಂಡದು ಅಭಿನಂದನೆದ ಪಾತೆರ ಪಂಡೇರು. ಉಳ್ಳಾಲಪೇಟೆ ಪರಿಸರದ ಬುಸ್ತಾನುಲ್ ಉಲೂಮ್ ಯುವ ಅಸೋಸಿಯೇಷನ್ ಎಂಬ ಸಂಸ್ಥೆಯ ಯುವ ಮಿತ್ರರು ಇವತ್ತು ಒಂದು ಎಲ್ಲರಿಗೂ ಒಂದು ಮಾದರಿಯಾಗುವಂಥ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಗರ ಪ್ರದೇಶದಲ್ಲಿ ಯಾವ ನಗರಸಭೆ ಯಾವ ಮುನ್ಸಿಪಾಲ್ಟಿ ಇದ್ದರೂ ಕೂಡ ಶುಚಿತ್ವ ಎಂಬುದು ಎಷ್ಟು ಮಾಡಿದರೂ ಕೂಡ ಸಾಕಾಗದಂಥ ಪರಿಸ್ಥಿತಿ. ಈ ಪ್ಲಾಸ್ಟಿಕ್ ಮಯವಾದಂಥ ಈ ವಾತಾವರಣದಲ್ಲಿ ಅಲ್ಲಲ್ಲಿ ಕಸದ ರಾಶಿಗಳು, ಸ್ವಚ್ಛತೆಗೆ ಆದ್ಯತೆ ಕೊಡದೆ ಒಂದು ಸ್ವಚ್ಛತೆ ಇಲ್ಲದಂಥ ಕೊಂಪೆಗಳು ನಿರ್ಮಾಣವಾಗುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಬುಸ್ತಾನುಲ್ ಉಲೂಮ್ ಯೂತ್ ವಿಂಗ್ನವರು ತನ್ನದೇ ಆದಂಥ ಒಂದು ಶೈಲಿಯಲ್ಲಿ ತಮ್ಮ ವಾರ್ಡ್ಗಳಲ್ಲಿ ತಮ್ಮ ಪ್ರದೇಶಗಳಲ್ಲಿ ಒಂದು ಶುಚಿತ್ವವನ್ನು ನೈರ್ಮಲ್ಯವನ್ನು ಮಾಡಲಿಕ್ಕೆ ಹೊರಟಿದ್ದು ಇವತ್ತು ಸುಮಾರು 20ಕ್ಕಿಂತ ಅಧಿಕವಾದಂಥ ಯುವಕ ಮಿತ್ರರು ನೈರ್ಮಲ್ಯ ಕಾರ್ಯಕ್ರಮವನ್ನು ನೈರ್ಮಲ್ಯ ಅಭಿಯಾನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಚಾರ. ಯಾಕೆಂತ ಹೇಳಿದರೆ ಈಗಾಗಲೇ ನಮಗೆಲ್ಲ ತಿಳಿದ ಹಾಗೆ ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ದೇಶ ಇವತ್ತು ಕೊರೋನಾದಲ್ಲಿ ಭಯಭೀತರಾಗಿದೆ. ಈ ಒಂದು ಕೊರೋನಾದ ಭೀತಿ ಇರುವ ಸಂದರ್ಭದಲ್ಲಿ ಈ ಸ್ವಚ್ಛತಾ ಕಾರ್ಯಕ್ಕೆ ಆದ್ಯತೆ ನೀಡುವುದು ಇದು ಇನ್ನಷ್ಟು ಒಂದು ಉತ್ತಮವಾದಂಥ ಸಮಾಜ ಸೇವೆ ಅಂತ ನಾವು ನೆನೆಸ್ಕೊಳ್ಬೋದು. ಇವತ್ತು ಈ ಸ್ವಚ್ಛತಾ ಕಾರ್ಯಕ್ರಮ ಮಾಡುವುದಕ್ಕಿಂತ ಒಂದು ವಾರದ ಹಿಂದೆ ಕೊರೋನಾ ರೋಗದ ವಿರುದ್ಧ ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ ಅಂತ ಹೇಳುವಂಥದ್ದು ತಿಳಿದು ಬಂದಿದೆ. ಬರೀ ಜನಜಾಗೃತಿ ಅಂದರೆ ಬಾಯಲ್ಲಿ ಕೂತ್ಕೊಂಡು ಏನೋ ಒಂದು ನೋಟಿಸ್ ಹಂಚಿಯೋ ಅಥವಾ ಒಂದು ವಾಟ್ಸಪ್ಪಲ್ಲಿ ಸಂದೇಶ ನೀಡುವಂಥದ್ದಲ್ಲ. ಪ್ರತಿಯೊಂದು ಮನೆಗೆ ತೆರಳಿ ಒಬ್ಬೊಬ್ಬರಿಗೆ ಒಂದೊಂದು ಮನೆಯವರಿಗೆ 4 ಮಾಸ್ಕನ್ನು ನೀಡುವುದರ ಮೂಲಕ ಒಂದು ವಿಶೇಷವಾದ ಅಭಿಮಾನವನ್ನು ಮಾಡಿದ್ದಾರೆ. ಕೊರೋನಾದಿಂದ ನೀವು ಭಯಪಡಬೇಡಿ, ಕೊರೋನಾದಿಂದ ನೀವು ಜಾಗೃತರಾಗಿರಿ ಅಂತ ಹೇಳುವಂಥ ಮಾತನ್ನು ಹೇಳಿಕೊಂಡು ಜನರನ್ನು ಹುರಿದುಂಬಿಸಿಕೊಂಡು ಧೈರ್ಯವನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂಸ್ಥೆಯ ಬೆನ್ನೆಲುಬಾಗಿ ಉಳ್ಳಾಲಪೇಟೆ ರಹಮಾನಿಯಾ ಮಸೀದಿಯ ಅಧ್ಯಕ್ಷರು ಮತ್ತು ಸದಸ್ಯರು ಇವರ ಜೊತೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಹಾಜಿ ಮೊಯ್ದೀನ್, ಅದೇ ರೀತಿ ಮಾಜಿ ಕೌನ್ಸಿಲರ್ ಪೊಡಿಮೋನ್ರವರು, ವಾಣಿಜ್ಯ ಇಲಾಖೆಯ ನಿವೃತ್ತ ಸೇನಾನಿ UP ಮೊಹಮ್ಮದ್, ಅದೇ ರೀತಿ ಮುಸ್ತಫಾ ಕಾರ್ಯದರ್ಶಿಯವರು, ವಿಠಲ್ದಾಸ್ ಮಲ್ಯರವರು, ಗೋಪಾಲ್ರವರು ಎಲ್ಲರೂ ಸೇರಿಕೊಂಡು ಈ ಕೆಲಸಕ್ಕೆ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ಉತ್ತಮವಾದ ಜನಪರ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಇನ್ನಷ್ಟು ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಾಹನು ತಮ್ಮ ಈ ಸಂಸ್ಥೆಗೆ ಅನುಗ್ರಹಿಸಲಿ. ಅದೇ ರೀತಿ ತಮ್ಮ ಎಲ್ಲ ಯುವಕ ಮಿತ್ರರಿಗೆ ಅಲ್ಲಾಹನು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ನೀಡಲಿ ಅಂತ ಹಾರೈಸಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮೊಗದೊಮ್ಮೆ ನಾನು ಅಭಿನಂದಿಸಿಕೊಂಡು ತಮ್ಮೆಲ್ಲರನ್ನು ಅಲ್ಲಾಹು ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೇಂಟದ ಜವಣೇರ್ನ ಸ್ವಚ್ಛತೆ ಆರೋಗ್ಯದ ಕಾಳಜಿ ಕಾರ್ಯಕ್ರಮ ಬೇತೆ ಮಸೀದಿ ಬೊಕ್ಕ ಪರಿಸರದಕ್ಲೆಗ್ ಮಾದರಿ ಆವಡು ಪಂಡದು ಉಳ್ಳಾಲ ನಗರಸಭಾ ಮಾಜಿ ಸದಸ್ಯರು ಜನಾಬ್ ಫಾರೂಕ್ ಉಳ್ಳಾಲ್ ಮೆಚ್ಚುಗೆದ ಪಾತೆರ ಬಂಡೇರು. ಬುಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ ಉಳ್ಳಾಲಪೇಟೆ ಮತ್ತು ಉಳ್ಳಾಲಪೇಟೆ ಮಸೀದಿಯ ಆಡಳಿತ ಸಮಿತಿ ಜಂಟಿಯಾಗಿ ನಡೆಸುವಂತಹ ಈ ಸ್ವಚ್ಛತಾ ಅಭಿಯಾನ ನಿಜವಾಗಿಯೂ ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಕಾಣುತ್ತದೆ. ಇವತ್ತು ಕೊರೋನಾ ಅಥವಾ ಕೋವಿಡ್-19 ಈ ವೈರಸ್ಗಳ ಹರಡುವಿಕೆ ಜ್ವರದಿಂದ ಪ್ರಾರಂಭ ಆಗ್ತದೆ. ಜ್ವರ ಎಂಬುದು ಆರಂಭದಲ್ಲಿ ಸಾಮಾನ್ಯ ಜ್ವರವಾಗಿ, ಆಮೇಲೆ ಮಲೇರಿಯಾ, ಡೆಂಗ್ಯೂ, ನೆಮೋನಿಯೋ, ಅದರ ನಂತರ ಅದು ಕೊರೋನಾ ಆಗಿ ಮಾರ್ಪಡುವುದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಸ್ವಚ್ಛತೆಯನ್ನು
ಪರಿಸರದಲ್ಲಿ ಮತ್ತು ನಮ್ಮ ನೆರೆಹೊರೆಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಜಾಗೃತಾ ಕಾರ್ಯಕ್ರಮವನ್ನು ನಮ್ಮ ಉಳ್ಳಾಲ ಪರಿಸರದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಒಂದೆರಡು ರಸ್ತೆಗೆ ಸೀಮಿತವಾಗದೆ ಇಡೀ ಉಳ್ಳಾಳ ಪರಿಸರವನ್ನು, ಉಳ್ಳಾಳ ಪೇಟೆಯ ಪರಿಸರವನ್ನು, ಬಸ್ತಿಪಡುಪು ಸುತ್ತಾವರಣದ ಎಲ್ಲ ಪ್ರದೇಶಗಳನ್ನು ಕವರ್ ಮಾಡಿಕೊಂಡು ಇವತ್ತು ಬುಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ನ ಯುವಕರು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇದು ಅಭಿನಂದನೀಯ ಕೆಲಸ. ಅದೇ ಜೊತೆಯಲ್ಲಿ ಜನರನ್ನು ಭಯಭೀತಗೊಳ್ಳದಂತೆ ಜಾಗೃತಗೊಳಿಸುವಂತಹ ಕೋವಿಡ್-19 ಎಂದರೆ ಏನು ಎಂಬುದನ್ನು ಅವರಿಗೆ ಪರಿಚಯಿಸುವಂತಹ ಕೆಲಸವನ್ನು ಕೂಡ ಯುವಕರು ಮಾಡಿದ್ದಾರೆ ಎಂಬುದನ್ನು ತಿಳಿದು ಬಂತು. ಉಳ್ಳಾಳ ದರ್ಗಾದ ವತಿಯಿಂದ ನಾವು ಪ್ರತಿಯೊಂದು ಮೊಹಲ್ಲಕ್ಕೆ ಕೂಡ ಇಂತಹ ಒಂದು ಜಾಗೃತಿ ತಂಡವನ್ನು ಮಾಡೋದಕ್ಕಾಗಿ ನಾವು ಉತ್ತೇಜಿಸುತ್ತಾ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ರವರು ಆ ಒಂದು ಪ್ರೇರಣಾ ಶಕ್ತಿಯಾಗಿದ್ದಾರೆ ಈ ವಿಷಯದಲ್ಲಿ ಅಂತ ಹೇಳಲಿಕ್ಕೆ ನಾನು ಅಭಿಮಾನ ಪಡುತ್ತೇನೆ. ಜೊತೆಗೆ ಇವತ್ತು ಜ್ವರ ಇಷ್ಟೊಂದು ಉಲ್ಬಣಗೊಳ್ಳಲಿಕ್ಕೆ ಕಾರಣ ಇಲ್ಲಿನ ಸ್ಥಳೀಯ ಕೆಲವು ವೈದ್ಯರುಗಳು ತಮ್ಮ ಕೆಲಸವನ್ನು ಮೊಟಕುಗೊಳಿಸಿರುವುದು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. 10-15 ಡಾಕ್ಟರ್ಗಳು ಅವರ ಡಿಸ್ಪೆನ್ಸರಿಯನ್ನು, ಕ್ಲಿನಿಕ್ಕನ್ನು ಇವತ್ತು ಬಾಗಿಲ ಮುಚ್ಚಿರುವ ಸಂದರ್ಭದಲ್ಲಿ ಸ್ಥಳೀಯರಾದ DK ನಾಯಕರ ಮಗ ಡಾಕ್ಟರ್ ಸುರೇಶ್ ಅವರು ಕೂಡ ಬಹಳ ಉತ್ತೇಜನದಿಂದ ಜನರನ್ನು ಈ ಹಿಂದಿನಂತೆ ರೋಗಿಗಳನ್ನು ಕಂಡು ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನು ನಾನು ಅಭಿನಂದಿಸ್ತೇನೆ. ಜೊತೆಗೆ ನೇತಾಜಿ ಆಸ್ಪತ್ರೆಯ ಡಾಕ್ಟರ್ ಸುಜಯ್ ಪ್ರಭಾಕರ್ ಕೂಡ ತಮ್ಮ ಕರ್ತವ್ಯವನ್ನು ಈ ಸಂದರ್ಭದಲ್ಲಿ ಮರೆತಿರಲಿಲ್ಲ. ಸದಾಶಿವ ಡಾಕ್ಟರವರು ಕೂಡ ತಮ್ಮ ಮನೆಯಲ್ಲಿದ್ದು ರೋಗಿಗಳನ್ನು ಕಾಣ್ತಾ ಇದ್ದಾರೆ. ಆದರೆ ಇನ್ನೂ 10-12 ಡಾಕ್ಟರ್ಸ್ಗಳು ಇಲ್ಲಿಂದ ಪಲಾಯನ ಮಾಡಿದ್ದಾರೆ. ಡಾಕ್ಟರ್ ಆ ಒಂದು ಸೇವೆಯ ಆ ಕೆಲಸವನ್ನು ಅವರು ಮರೆತಿದ್ದಾರೆ, ಕರ್ತವ್ಯವನ್ನು ಮೊಟಕುಗೊಳಿಸಿ ಹೋಗಿದ್ದಾರೆ. ಈಗಾಗಲೇ ನಾನು DC ಈ ಬಗ್ಗೆ, ನಮ್ಮ ಜಿಲ್ಲಾಧಿಕಾರಿಗಳನ್ನು ಈ ಬಗ್ಗೆ ಲಿಖಿತವಾಗಿ ಸಂಪರ್ಕಿಸಿದ್ದೇನೆ. ಯುಕ್ತವಾದ ಅದಕ್ಕೊಂದು ಇದು ಕೂಡ ಅವರು ಕೊಟ್ಟಿದ್ದಾರೆ. ನಿನ್ನೆ ನಮ್ಮ DHO ಪ್ರಭಾರ DHO ಆಗಿರುವಂತಹ ರತ್ನಾಕರ್ ಅವರು ಎಲ್ರಿಗೂ ನೋಟಿಸನ್ನು ಬಿಟ್ಟಿದ್ದಾರೆ. ಇವತ್ತು 4-5 ಕ್ಲಿನಿಕ್ಗಳು ಮತ್ತೆ ತೆರೆದುಕೊಂಡು ಜನರ ಸೇವೆಗೆ ಸಿದ್ಧವಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಡಾಕ್ಟರ್ಗಳೊಂದಿಗೆ ಹೇಳಲಿಕ್ಕಿರೋದಿಷ್ಟೇ, ನೀವು ನಿಜವಾಗಿಯೂ ನಿಮ್ಮ ಪದವಿಯನ್ನು, ಡಾಕ್ಟರಾಗಿ ನೀವು ಪದವಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ನಿಮ್ಮ ಸೇವಾ ಮನೋಭಾವನೆಯ ಒಂದು ಪ್ರತಿಜ್ಞೆಯನ್ನು ನೀವು ಮಾಡ್ತೀರಿ. ಆ ಪ್ರತಿಜ್ಞೆಗೆ ಇವತ್ತು ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಖಂಡಿತವಾಗಿಯೂ ಇವತ್ತು ಜನರು ಕೋವಿಡ್ನಿಂದ ಸಾಯ್ತಾ ಇಲ್ಲ, ಅಗತ್ಯ ಚಿಕಿತ್ಸೆಗಳನ್ನು ಸಿಗದೆ ಇವತ್ತು ನಮ್ಮ ರೋಗಿಗಳು ಸತ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ನೋವನ್ನು ಪಡ್ತಾ ಇದ್ದೇನೆ. ಆದ್ದರಿಂದ ಇನ್ನಾದರೂ ಜನರ ಮಧ್ಯೆ ಬಂದು ಜನರಿಗೆ ಸಕಾಲಿಕವಾಗಿ ಚಿಕಿತ್ಸೆಯನ್ನು ಕೊಡುವ ಕೆಲಸ ನೀವು ಮಾಡಬೇಕು. ಅದೇ ರೀತಿ ಬುಸ್ತಾನುಲ್ ಉಲೂಮ್ ಅಸೋಸಿಯೇಷನ್ನ ಯುವಕರು ಆ ನಿಟ್ಟಿನಲ್ಲಿ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಸ್ಥಳೀಯವಾದ ಡಾಕ್ಟರ್ಗಳನ್ನು ಎಚ್ಚರಿಸಿಕೊಂಡು ಅವರ ಕರ್ತವ್ಯವನ್ನು ಅವರಿಗೆ ನೆನಪಿಸಿಕೊಂಡು ನಮ್ಮ ಊರಿನ ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಕಾಪಾಡುವಲ್ಲಿ ನಿಮ್ಮ ಶ್ರಮವನ್ನು ನಮಗೆ ಬೇಕಾಗಿದೆ ಅಂತ ಅವರಲ್ಲಿ ವಿನಂತಿ ಮಾಡುತ್ತಾ, ಇಷ್ಟೊಂದು ವ್ಯವಸ್ಥಿತವಾಗಿ ಕೆಲಸ ಮಾಡಿರುವಂತಹ ಎಲ್ಲ ಯುವಕರಿಗೂ, ಈ ತಂಡದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ಅದೇ ರೀತಿ ನಮ್ಮ ಉಳ್ಳಾಲ ಪೇಟೆಯ ಮಸೀದಿಯ ಅಧ್ಯಕ್ಷರಾದ ಹಾಜಿ ಮೊಹಿದ್ದೀನ್ ಮತ್ತು ಅವರ ಆಡಳಿತ ಸಮಿತಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೈ. ಬುಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ದಕ್ಕಲು ಮಲ್ತೊಂದುಪ್ಪುನ ಸ್ವಚ್ಛತೆ ಕೆಲಸ ಅಭಿನಂದನೀಯ ಪಂಡದು ಕೋಡಿ ಬದ್ರಿಯಾ ಮಸೀದಿ ಅಧ್ಯಕ್ಷರು ಜನಾಬ್ ಹಮೀದ್ ಕೋಡಿ ಬುಸ್ತಾನುಲ್ ಸಂಸ್ಥೆದ ಜವಣರಿಗೆ ಪ್ರೋತ್ಸಾಹದ ಪಾತ್ರ ಪಂಡೇರು. ರಹಮತುಲ್ಲಾಹಿ ಇತರರಿಗೆ ನಮಸ್ಕಾರಗಳು. ಆದರೆ ನಾನು ಬದ್ರಿಯಾ ಜುಮ್ಮಾ ಮಸೀದ್ ಅಧ್ಯಕ್ಷರಾಗಿ ಮಾತಾಡೋದು, ನಾನು ಪೇಟೆಗೆ ಬರುವಾಗ ನಮ್ಮ ಯುವಕರೆಲ್ಲ ಸೇರಿ ಸ್ವಚ್ಛತೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದ. ಈ ಟೈಮ್ನಲ್ಲಿ ಅವರು ಸ್ವಚ್ಛತೆ ಮಾಡೋದು ಒಳ್ಳೆಯ ಕೆಲಸವಾಗಿದೆ. ಅದಕ್ಕೆ ನೋಡಿ ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಎಲ್ಲರೂ ಸೇರಿ ನಮ್ಮ ಪ್ಯಾಂಟೆಯವರು, ಬಸ್ ಹಿಡಿದವರು ಎಲ್ಲರೂ ಸೇರಿ ಈ ಲಾಕ್ಡೌನ್ ಟೈಮ್ನಲ್ಲಿ ಎಲ್ಲ ಮನೆಗೆ ಹೋಗಿ ಸ್ವಚ್ಛತೆ ಮಾಸ್ಕ್ ವಿತರಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಧನ್ಯವಾದ. ಉಳ್ಳಾಲ ವಿಠಲ್ ದಾಸ್ ಮಲ್ಯರು ಇಂದು ಜನಮೆಚ್ಚುನ ಸೇವೆ ಪಂಡದು ಅಭಿನಂದನೆ ಸಂದಾಯರು. ಉಳ್ಳಾಲ ಪೇಟೆ ಮಸೀದಿ ಅಧ್ಯಕ್ಷರು ಜನಾಬ್ ಮೊಯ್ದೀನ್ ಹಾಜಿ, ಉಳ್ಳಾಲ ನಗರಸಭಾ ಮಾಜಿ ಸದಸ್ಯರು ಪುಡಿಮೋನು, ಪೇಟೆ ಮಸೀದಿ ಮುಖ್ಯ ಕಾರ್ಯದರ್ಶಿ ಮುಸ್ತಫಾ ಅಹಮದ್, ಪರಿಸರದ ಪ್ರಮುಖರು UP ಮೊಹಮ್ಮದ್ ಬಾಬಾ, ರಜಾಕ್, ಬುಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ ಕಾರ್ಯದರ್ಶಿ ಅಜೀಮ್, ಜತೆ ಕಾರ್ಯದರ್ಶಿ ಶರಾಫತ್, ಖಜಾಂಜಿ ಆಫ್ರಿದ್, ಸದಸ್ಯರು ಮುಸ್ತಫಾ ಕೊಟ್ಟಾರ, ಇರ್ಷಾದ್, ಇರ್ಫಾನ್, ಸಹಾಲ್, ಫಯಾಜ್ ಕೊಟ್ಟಾರ, ಮೆಹರ್ ಅಲಿ ಬಸ್ತಿ ಪಡ್ಪು,
ಬದ್ರುದ್ದೀನ್ ಝೈದ್ ಅಜರ್ ಎಂಚಿತಿ ಪ್ರಮುಖರು ಕಾರ್ಯಕ್ರಮಡು ಪಾಲ್ಪಡೆದಿದ್ದರು. ಬುಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ ಅಧ್ಯಕ್ಷರು ತೌಸಿಫ್ ಕಾರ್ಯಕ್ರಮ ನಿರೂಪಣೆ ಮಲ್ತದು ಸೊಲ್ಮೆ ಸಂದಾಯಿರು. ಉಲೂಮ್ ಯೂತ್ ಅಸೋಸಿಯೇಷನ್ ಹಮ್ಮಿಕೊಂಡ ಸ್ವಚ್ಛತಾ ಅಭಿಯಾನಕ್ಕೆ ಬಂದಂತಹ ನಮ್ಮ ಗಣ್ಯ ವ್ಯಕ್ತಿಗಳಾದಂತಹ ಉಲ್ಲಾಲ್ ದರ್ಗದ ಅಧ್ಯಕ್ಷರಾದಂತಹ ನಮ್ಮ ಅಬ್ದುಲ್ ರಶೀದ್ ಹಾಜಿ ಅವರಿಗೆ, ಅದೇ ರೀತಿ ನಮ್ಮ ಮಾಜಿ ಕೌನ್ಸಿಲರ್ ಆದಂತಹ ಫಾರೂಕ್ ಉಲ್ಲಾಲ್ ಅವರು, ಅದೇ ರೀತಿ ನಮ್ಮ ಪೇಟೆ ಮಸೀದಿ ಅಧ್ಯಕ್ಷರಾದಂತಹ ಮೊಯ್ದೀನ್ ಹಾಜಿ, ಅದೇ ರೀತಿ ನಮ್ಮ ಪೇಟೆಯ ನಾಗರಿಕರಾದಂತಹ ನಮ್ಮ UP ಮೊಹಮ್ಮದ್ ಬಾವ, ಅದೇ ರೀತಿ ನಮ್ಮ ಬಸ್ತೇರ್ಬು ಮಾಜಿ ಕೌನ್ಸಿಲರ್ ಆದಂತಹ ಹೊಡಿಮನ್ ಅವರಿಗೆ, ಅದೇ ರೀತಿ ನಮ್ಮ ಪೇಟೆ ಮಸೀದಿಯ ಮುಖ್ಯ ಕಾರ್ಯದರ್ಶಿಯಾದಂತಹ ಮುಸ್ತಫಾ ಅವರು ಹಾಗೂ ನಮ್ಮ ಬಂದಂತಹ ನಮ್ಮ ಮಾಧ್ಯಮದ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.